ಧಾರ್ಮಿಕ ಕ್ಷೇತ್ರಗಳಲ್ಲಿ ನಡೆಯುವ ಕಳ್ಳತನ ಮೌಢ್ಯದಂತಹ ಘಟನೆಗಳನ್ನು ನೋಡಿಯೂ ನೋಡದಂತಿರುವ ಜನರು ಮೂಢನಂಬಿಕೆಗಳ ದಾಸರಾಗುತ್ತಿರುವುದನ್ನು ನಮ್ಮ ವ್ಯವಸ್ಥೆಯ ವಿಪರ್ಯಾಸ ಎಂದು ನಿವೃತ್ತ ಉಪನ್ಯಾಸಕ ಹಯವದನ ಉಪಾಧ್ಯಾಯ ಮೂಡಸಗ್ರಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಲ್ಲಿನ ಹಂಚು ಕಾರ್ಮಿಕರ ಭವನದಲ್ಲಿ ಸೌಹಾರ್ದ ಕರ್ನಾಟಕ ಸಂಘಟನೆಯ ಕುಂದಾಪುರ ಘಟಕದ ಆಶ್ರಯದಲ್ಲಿ ಸೌಜನ್ಯ ಹತ್ಯೆಯ ನ್ಯಾಯಕ್ಕಾಗಿ ನಡೆದ ಜನಾಗ್ರಹ ಸಭೆಯಲ್ಲಿ ಅವರು ಮಾತನಾಡಿದರು. ಇದನ್ನು ಒಪ್ಪಿಕೊಳ್ಳಬಾರದು, ಸಂಘಟಿತ ಹೋರಾಟವನ್ನು ಮಾಡಲೇಬೇಕು. 2012ರಲ್ಲಿ ಪ್ರಾರಂಭವಾಗಿದೆ, ಈಗ 2025 ಇವತ್ತು ಅಕ್ಟೋಬರ್ 9ಕ್ಕೆ 13 ವರ್ಷಗಳ ಹೋರಾಟ, ನಿರಂತರ ಹೋರಾಟ ಮಾಡ್ತಾನೇ ಇದ್ದಾರೆ. ಪಾಪ ಕೆಲವರು ಆ ಸ್ಟ್ಯಾನ್ಲಿ ಅನ್ನೋ ಪಾಪ ನಿಮ್ಗೆ ಗೊತ್ತಲ್ಲ, ಮುರುಘಾ ರಾಜೇಂದ್ರ ಅವರು ಮಾಡಿದರು, ಅವರ ಬಗ್ಗೆ ಅನಗತ್ಯವಾಗಿ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರವನ್ನು ಕೇಳುವ ಈಗ ಒಂದು ನಮ್ಮದು ಫೇಸ್ಬುಕ್ ಯೂನಿವರ್ಸಿಟಿ ಇದೆಲ್ಲ ಬಂದ್ಬಿಟ್ಟಿದೆ, ಅದರಲ್ಲಿ ಎಲ್ಲ ಸುಳ್ಳಾದ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲಿರೋ ಎಲ್ಲರನ್ನು ಹೇಳೋದು ನಾವು ಮುಖ್ಯವಾಗಿ ಬೇಕಾದ ಏನಂದರೆ ಪ್ರಶ್ನಿಸದೆ ಯಾವುದನ್ನು ಒಪ್ಪಿಕೊಳ್ಳಬಾರದು. ಯಾವುದು ಬೇಕಾದಾಗಿದೆ ಸರಿಯಾಗಿ ಆಲೋಚನೆ ಮಾಡಬೇಕು. ಅದು ದೇವರಿರ್ಬೋದು, ದೇವಮಾನವೇ ಇರ್ಬೋದು, ಅಥವಾ ಯಾವುದೇ ವ್ಯವಸ್ಥೆ ಇರ್ಬೋದು. ನಾವು ಇವತ್ತು ಇಷ್ಟೆಲ್ಲ ಮುಂದುವರಲಿಕ್ಕೆ ಕಾರಣ ನಾನು ಹೇಳಲೇಬೇಕು, ಅಂಬೇಡ್ಕರ್ ಅವರ ಲೀಡರ್ಶಿಪ್ನಲ್ಲಿ ಪ್ರಾರಂಭವಾದಂತಹ ಸಂವಿಧಾನ. ದಕ್ಷಿಣ ಕನ್ನಡ ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಸಂತೋಷ್ ಕುಮಾರ್ ಬಚಾಲ್ ಅವರು ಮಾತನಾಡಿ, ಧರ್ಮಸ್ಥಳದಲ್ಲಿ ನಡೆದಿರುವ ಭೂಮಾಫಿಯಾ ಕಾನೂನು ಬಜ್ಜಕ ಚಟುವಟಿಕೆಗಳ ವಿರುದ್ಧ ಹಿಂದಿನಿಂದಲೂ ಎಡಪಂಥೀಯ ಸಂಘಟನೆಗಳು ಸಮಾನ ಮನಸ್ಕರೊಂದಿಗೆ ಹೋರಾಟಗಳನ್ನು ಸಂಘಟಿಸುತ್ತಾ ಬಂದಿದೆ. ಅಂತಃಕರಣ ಹಾಗೂ ಆತ್ಮಸಾಕ್ಷಿ ಇದ್ದಲ್ಲೇ ಧರ್ಮಸ್ಥಳದಲ್ಲಿ ನಡೆದಿರುವ ಅನುಮಾನಾಸ್ಪದ ಸಾವಿನ ಪ್ರಕರಣಗಳ ಬಗ್ಗೆ ಹೆಗ್ಡೆಯವರೇ ನ್ಯಾಯಯುತವಾಗಿ ತನಿಖೆಗೆ ಆಗ್ರಹಿಸಬೇಕು ಎಂದರು. ಯಾಕೆಂದ್ರೆ ಈ ಒಂದು ಚಳವಳಿ ಕೇವಲ ಸೌಜನ್ಯನ ಪ್ರಕರಣದ ವಿಷಯದಲ್ಲಿ ಮಾತ್ರ ಅಲ್ಲ ಹುಟ್ಟಿರೋ, ಅಥವಾ ಈಗ SIT ತನಿಖೆ ಅನ್ನೋದು ಕೇವಲ ಆ ಬುರುಡೆ ಅಂದ್ರೆ ಚಿನ್ನಯ್ಯ ಏನು ಬುರುಡೆ ಇಟ್ಟದನ್ನ ನಾನು ತೋರಿಸಿಕೊಡುತ್ತೇನೆ ಅನ್ನೋ ಕಾರಣಕ್ಕೋಸ್ಕರ ಸರ್ಕಾರ SITಗೆ ಕೊಟ್ಟಂತ ವಿಚಾರಣೆ ಮಾತ್ರ ಆ ಒಂದು ದಾಟಿಯಲ್ಲಿ ನೋಡಿದ್ರೆ ಸಾಧ್ಯ ಆಗುತ್ತಿದೆ. ಯಾಕೆಂದ್ರೆ ಇದರ ಹಿಂದೆ 1970ರಿಂದಲೂ ಕೂಡ 70ರ ದಶಕದಿಂದಲೂ ಕೂಡ ಅಲ್ಲಿನ ಧರ್ಮಸ್ಥಳದ ಭೂಮಾಫಿಯಾದ ವಿರುದ್ಧ, ಭೂ ಕಬಳಿಕೆಯ ವಿರುದ್ಧ, ಅಥವಾ ಅಲ್ಲಿಯ ಏನು ದೌರ್ಜನ್ಯ ದಬ್ಬಾಳಿಕೆ, ಈ ಫ್ಯೂಡಲ್ ದಬ್ಬಾಳಿಕೆ ಏನಿದೆ ಅದರ ವಿರುದ್ಧ ಒಂದು ನಿರಂತರವಾದ ಚಳವಳಿ ನಡ್ಕೊಂಡು ಬಂದಿದೆ. ಆ ಚಳವಳಿ ಇವತ್ತಿಗೂ ಕೂಡ ಜೀವಂತ ಇಟ್ಕೊಂಡಿರೋದು ಎಡಪಂಥೀಯ ಸಂಘಟನೆ, ಪ್ರಗತಿಪರ ಸಂಘಟನೆ ಈ ರೀತಿಯ ಸೌಹಾರ್ದ ಚಳವಳಿಯನ್ನ ಕಟ್ಟುವಂತ ಮನಸ್ಸುಗಳನ್ನೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಆ ರೀತಿಯ ಚಳವಳಿಯನ್ನು ನಾವು ಕಟ್ಟಲಿಕ್ಕೆ ಸಾಧ್ಯ ಆಗಿದೆ. ಈಗ ಇವತ್ತಿನ ಕಾರ್ಯಕ್ರಮ ಎಲ್ಲ ಕಡೆಗಳಾಗುವ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾನು ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಇಲ್ಲಿ ಬಂದಿದ್ದೀನಿ. ಅಲ್ಲಿ ಸುಮಾರು ಒಂದು 18 ಕಡೆಗಳಲ್ಲಿ ಕಾರ್ಯಕ್ರಮ ಇದೆ. ಪೊಲೀಸ್ ಮೇಲೆ ಪತ್ರಕರ್ತ ಶಶಿಧರ್ ಹೆಮ್ಮಾಡಿಯವರು ಮಾತನಾಡಿ, ಬುರುಡೆ ಸಿಕ್ಕಿಲ್ಲ ಎಂದ ತಕ್ಷಣ ಆರೋಪಗಳೆಲ್ಲ ಬುರುಡೆಯಾಗುವುದಿಲ್ಲ. ಕ್ಷೇತ್ರದ ಮೇಲೆ, ಕ್ಷೇತ್ರದ ದೇವರುಗಳ ಮೇಲೆ ಅಥವಾ ಹೆಗ್ಗಡೆ ಅವರ ಮೇಲೆ ಯಾರೂ ಆರೋಪ ಮಾಡಿಲ್ಲ. ಕಳೆದ 5 ವರ್ಷಗಳಿಂದ ಕೇಳಿಬರುತ್ತಿರುವ ಅಕ್ರಮ ದೌರ್ಜನ್ಯ, ಅನುಮಾನಾಸ್ಪದ ಸಾವುಗಳ ಕುರಿತು ಸಮಗ್ರ ತನಿಖೆಯ ಅಗತ್ಯವಿದೆ ಎಂದರು. ಆದ್ರಿಂದ ಆರೋಪಗಳೆಲ್ಲ ಬುರುಡೆ ಆಗ್ತದೆ ಕೇಳಿದ್ರೆ ಖಂಡಿತವಾಗಿಯೂ ಆರೋಪಗಳು ಬುರುಡೆ ಆಗ್ತದೆ, ಬುರುಡೆ ಸಿಗದೆ ಇರಬಹುದು. ಆದರೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಾವು ಯಾರೂ ಮಾತಾಡಿಲ್ಲ. ನಾವು ಯಾರು ಮಂಜುನಾಥನನ್ನ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ, ಅಣ್ಣಪ್ಪನನ್ನ ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ, ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರನ್ನು ಕೂಡ ಸದ್ಯಕ್ಕೆ ನಾವು ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿಲ್ಲ. ಆದ್ರೆ ನಮ್ಮ ಚಳವಳಿಯನ್ನ, ನಮ್ಮ ಹೋರಾಟವನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಮಾಧ್ಯಮದ ವ್ಯಕ್ತಿಗಳು ಅಥವಾ ಸಮಾಜದಲ್ಲಿ ಪಕ್ಷಾತೀತವಾಗಿ ಧರ್ಮಸ್ಥಳದ ಏನು ದೌರ್ಜನ್ಯವನ್ನ ಅಥವಾ ಅಲ್ಲಿ ನಡೆದ ಭೂಕಬಳಿಕೆ ಇತ್ಯಾದಿಗಳನ್ನ ಸುಳ್ಳು ಅಂತ ಹೇಳ್ತಾ ಏನು ನಮ್ಮನ್ನ ದಿಕ್ಕು ತಪ್ಪಿಸಲಿಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಇವತ್ತು ಸೌಜನ್ಯ ಇರಬಹುದು, ವೇದವಲ್ಲಿ ಇರಬಹುದು, ಪದ್ಮಲತಾ ಇರಬಹುದು, ಮಾವುತನ ಕುಟುಂಬ ಇರಬಹುದು, ಅಥವಾ ಅಲ್ಲಿ ಜೀವ ಕಳೆದುಕೊಂಡ ನೂರಾರು ಕಾರ್ಮಿಕ ಸಂಘಟನೆಯ ಹಿರಿಯ ಮುಖಂಡ ಮಹಾಬಲ ಒಡೇರ ಹೋಬಳಿ ಅಧ್ಯಕ್ಷತೆ ವಹಿಸಿದ್ರು. ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ವಿನೋದ್ ಕ್ರಾಸ್ಟು, ಪ್ರಮುಖರಾದ ಎಚ್ ನರಸಿಂಹ, ಚಂದ್ರಶೇಖರ ಒಡೇರ ಹೋಬಳಿ, ಎ ರಾಮಕೃಷ್ಣ ಹೆರ್ಳೆ, ಗಣೇಶ್ ಮೆಂಡನ್, ರವಿ ವಿಎಂ, ರಾಜು ದೇವಾಡಿಗ, ಆಶಾ ಕೊರ್ವೇಲು, ಬಲ್ಕಿಸ್ ಬಾನು, ರಾಜೇಶ್ ಒಡೇರ ಹೋಬಳಿ ಸೇರಿದಂತೆ ಮೊದಲಾದವರು ಪಾಲ್ಗೊಂಡಿದ್ರು. ಶ್ರೀಕಾಂತ್ ಹೆಮ್ಮಾಡಿ, ವಿ4 ನ್ಯೂಸ್, ಕುಂದಾಪುರ.
pretend. Feel the earth move and then hear my heart burst again. For this is the end. I've drowned and dreamt this moment so